ತಾಯಿಯ ಪ್ರಿಯಕರನ್ನು ಆಕೆಯ ಎದುರಲ್ಲೇ 2.5 ವರ್ಷದ ಮಗಳನ್ನ ಮಾನಭಂಗ ಮಾಡಿ ಕೊಲೆ ಮಾಡಿದ ಆರೋಪದ ಮೇಲೆ ಮುಂಬಯಿಯ ಮಲ್ವಾನಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಅತ್ಯಾಚಾರ ಕೊಲೆಯ ಬಳಿಕ ಅವರು ನಿಧಾನವಾಗಿ ಮಗುವನ್ನ ಆಸ್ಪತ್ರೆಗೆ ಒಯ್ದಿದ್ದಾರೆ. ತಡರಾತ್ರಿಯಲ್ಲಿ ಮಲ್ವಾನಿಯ ಜನ್ ಕಲ್ಯಾಣ್ ನಗರದ ಆಸ್ಪತ್ರೆಗೆ ಕೊಂಡೊಯ್ದು ಬಳಿಕವೇ ಅವರ ಕುಕೃತ್ಯ ಬೆಳಕಿಗೆ ಬಂದಿದೆ. ವೈದ್ಯರು ಪರೀಕ್ಷಿಸಿ ಶವ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಮಗುವಿನ ಮೇಲೆ ಒತ್ತಾಯದ ರತಿ ನಡೆದಿದ್ದೇ ಮಗುವಿನ ಸಾವಿಗೆ ಕಾರಣ ಎಂದು ಸ್ಪಷ್ಟಗೊಂಡಿದೆ. ಕೂಡಲೇ ಪೊಲೀಸರು ಮಗುವಿನ ತಾಯಿ ಮತ್ತು ಕೆಲವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅನಂತರ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ತಾಯಿ ಬದಿಯ ಕೋಣೆಯಲ್ಲಿ ಇರುವಾಗಲೇ ತೆರೆದ ಬಾಗಿಲ ಈಚೆಯೇ ಈ ಅನಾಚಾರ ನಡೆದಿರುವುದು ವಿಚಾರಣೆಯಿಂದ ತಿಳಿದು ಬಂದಿದೆ. ಗಂಡನಿಂದ ಬೇರಾಗಿರುವ ಆಕೆ ಮಲ್ವಾನಿಯಲ್ಲಿ ವಾಸವಿದ್ಲು. ಇನ್ನು ತನಿಖೆ ಇದೆ ಎಂದು ಪೊಲೀಸರು ಸದ್ಯ ಆರೋಪಿಗಳ ಹೆಸರು ಬಹಿರಂಗಪಡಿಸಿಲ್ಲ. Volkswagen Mangalore, Airport Road, Yeyadi, Mangalore. Volkswagen.